ನಮಸ್ಕಾರ ಸ್ನೇಹಿತರೆ. ತಾಯಿಯು ತನ್ನ ಕರುಳ ಬಳ್ಳಿಯನ್ನ ಕಿತ್ತು ನಮಗೆ ಕೊಟ್ಟಿರುತ್ತಾರೆ. ಅಂತಹ ತಾಯಿಯ ಋಣವನ್ನ ನಾವು 1000 ಜನ್ಮ ತಾಳಿದರೂ ತೀರಿಸಲು ಸಾಧ್ಯವಿಲ್ಲ. ಅದಕ್ಕೆ ಹೇಳುವುದು, ದೇವರು ಪ್ರತಿ ಸ್ಥಳದಲ್ಲಿ ಪ್ರತಿ ಕ್ಷಣದಲ್ಲೂ ಇರಲು ಸಾಧ್ಯವಾಗದ ಕಾರಣ ತಾಯಿಯನ್ನ ಸೃಷ್ಟಿಸಿದ್ದಾನೆ ಎಂದು. ದೇವರ ಬಳಿ ನಾವು ಕೇಳಿಕೊಂಡರೆ ನಮ್ಮ ಆಸೆಗಳು ಈಡೇರಿಸುತ್ತಾನೆ ಎಂಬ ನಂಬಿಕೆ ಇದೆ. ಆದ್ರೆ ನಾವು ಕೇಳದೇ ಇದ್ದರೂ ಕೂಡ ನಮ್ಮ ಆರೈಕೆ ಮಾಡಿ ನಮ್ಮ ಎಲ್ಲ ಆಸೆಗಳನ್ನ ಪೂರೈಸುವ ಕೆಲಸ ತಾಯಿಯಿಂದ ಮಾತ್ರ ಸಾಧ್ಯ. ಇಂತಹ ತಾಯಿಯನ್ನ ನೂರಾರು ವರ್ಷಗಳ ಹಿಂದೆ ಜಪಾನ್ ದೇಶದಲ್ಲಿ ಹಲವಾರು ಜನರು ಒಂದು ಪದ್ಧತಿಯ ಮೂಲಕ ಅನುಸರಿಸುತ್ತಾ ಬಂದಿದ್ದರು. ಎಲ್ಲರೂ ಅಲ್ಲ, ಕೇವಲ ಒಂದು ಜನಾಂಗದ ಜನರು ತಮ್ಮ ವಯಸ್ಸಾದ ಪೋಷಕರು ಅವರ ಕೆಲಸವನ್ನು ಕೂಡ ಅವರು ಮಾಡಲಾಗದಂತಹ ಸ್ಥಿತಿಯಲ್ಲಿದ್ದಾಗ ನೋಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವರನ್ನ ದೂಷಿಸುವ ಬದಲು ತಂದೆ ಅಥವಾ ತಾಯಿಯನ್ನ ದೂರದ ಕಾಡಿನಲ್ಲಿರುವ ಬೆಟ್ಟದ ಮೇಲೆ ಬಿಟ್ಟು ಬರ್ತಾ ಇದ್ರು. ಅಲ್ಲಿ ತಮ್ಮ ಕೆಲಸವನ್ನ ತಾವು ಮಾಡಿಕೊಳ್ಳಲಾಗದೆ, ಆಹಾರ ಸಿಗದೆ ವಯಸ್ಸಾದವರು ಹಸಿವಿನಿಂದ ಕೆಲವು ದಿನಗಳ ಬಳಿಕ ಇಹಲೋಕವನ್ನ ತ್ಯಜಿಸ್ತಾ ಇದ್ರು. ಹೀಗೆ ಒಬ್ಬ ಮಗ ಕೂಡ ತನ್ನ ವಯಸ್ಸಾದ ತಾಯಿಯನ್ನ ಬೆಟ್ಟದ ಮೇಲೆ ಬಿಟ್ಟು ವಾಪಸ್ ಬರೋಣ, ಹೇಗಿದ್ರು ಎಲ್ಲರೂ ಹೀಗೆ ಮಾಡ್ತಾ ಇದ್ದಾರೆ, ನನ್ನ ಕೈಯಲ್ಲಿ ನೋಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿ ನಡೆಯಲಾಗದ ತಾಯಿಯನ್ನ ತನ್ನ ಭುಜದ ಮೇಲೆ ಹೊತ್ತುಕೊಂಡು ಬೆಟ್ಟದ ಕಡೆಗೆ ಹೊರಡುತ್ತಾನೆ. ಕಾಡು ಆರಂಭವಾಗುತ್ತಿದ್ದಂತೆ ಭುಜದ ಮೇಲಿದ್ದ ತಾಯಿ ತನ್ನ ಕೈಗೆ ಸಿಗುವ ಎಲ್ಲ ರೆಂಬೆಗಳು ಹಾಗೂ ಮರದ ಕಡ್ಡಿಗಳನ್ನ ಮುರಿದು ದಾರಿಯುದ್ದಕ್ಕೂ ಹಾಕ್ತಾ ಇರ್ತಾರೆ. ಒಂದೆರಡು ಬಾರಿಯಲ್ಲ, ಹಲವಾರು ಬಾರಿ ಈ ರೀತಿ ಮಾಡಿದಾಗ ಆ ಮಗನು ಯಾಕೆ ಈ ರೀತಿ ಕಡ್ಡಿಗಳನ್ನ ರೆಂಬೆಗಳನ್ನ ಮುರಿದು ನೆಲಕ್ಕೆ ಹಾಕ್ತಾ ಇದೆಯಾ ಎಂದು ತಾಯಿಯನ್ನ ಪ್ರಶ್ನೆ ಮಾಡುತ್ತಾನೆ. ಇದಕ್ಕೆ ಉತ್ತರ ನೀಡಿದ ತಾಯಿ, ಮಗನೇ, ನನಗೇನೋ ವಯಸ್ಸಾಯ್ತು, ನನ್ನನ್ನ ಆ ಬೆಟ್ಟದ ಮೇಲೆ ಬಿಟ್ಟು ಬರಲು ನೀನು ಹೊತ್ಕೊಂಡು ಹೋಗ್ತಾ ಇದ್ದೀಯಾ. ಆ ಬೆಟ್ಟದ ದಾರಿ ನನಗೆ ತಿಳಿದಿದೆ. ಅದೇ ಒಂದು ವೇಳೆ ನೀನು ನನ್ನನ್ನ ಬಿಟ್ಟು ವಾಪಸ್ ಬರುವಾಗ ದಾರಿ ತಪ್ಪಿದರೆ ಈ ಕಾಡಿನಲ್ಲಿ ದಾರಿ ಹುಡುಕಿ ಮನೆಗೆ ಹೋಗುವುದು ನಿಜಕ್ಕೂ ಕಷ್ಟದ ಸಂಗತಿ. ಆದ ಕಾರಣ ನಾನು ಇಲ್ಲಿ ಈ ರೀತಿ ಗೊಂಬೆಗಳು ಅಥವಾ ಕಡ್ಡಿಗಳನ್ನ ಮುರಿದು ಹಾಕಿದ್ದರೆ ನೀನು ವಾಪಸ್ ಬರುವಾಗ ಇವುಗಳನ್ನ ನೋಡಿಕೊಂಡು ನೀನು ಮನೆಗೆ ಬಹಳ ಸುಲಭವಾಗಿ ತೆರಳಬಹುದು. ದಾರಿ ತಪ್ಪುವ ಪ್ರಸಂಗವೇ ಎದುರಾಗುವುದಿಲ್ಲ ಎಂದು ಉತ್ತರ ನೀಡುತ್ತಾರೆ. ತಾಯಿಯ ಉತ್ತರವನ್ನ ಕೇಳಿದ ಮಗ, ನನ್ನ ತಾಯಿಗೆ ವಯಸ್ಸಾಗಿರ್ಬೋದು, ಆದರೆ ನನ್ನ ಮೇಲಿರುವ ಪ್ರೀತಿ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ನಾನು ಯಾವುದೇ ಕೆಲಸ ಮಾಡದೇ ಇದ್ದಾಗಲೂ ನನ್ನನ್ನು ನನ್ನ ತಾಯಿ ಸಾಕಿದ್ದಾರೆ. ಈಗ್ಯಾಕೆ ನಾನು ಅವರನ್ನ ನೋಡ್ಕೊಳ್ಬಾರ್ದು ಎಂದು ಕಣ್ಣೀರು ಸುರಿಸುತ್ತಾ ಆಲೋಚನೆ ಮಾಡಿ, ನಾನು ಎಂತಹ ದೊಡ್ಡ ತಪ್ಪು ಮಾಡಲು ಹೊರಟಿದ್ದೇನೆ. ತನ್ನ ಕೊನೆಯ ಕ್ಷಣಗಳಲ್ಲಿಯೂ ಕೂಡ ನಾನು ಸುರಕ್ಷಿತವಾಗಿ ಮನೆಗೆ ತಲುಪಲಿ ಎಂದು ಬಯಸುವ ತಾಯಿಯನ್ನು ಅನ್ಯಾಯವಾಗಿ ಕಾಡಿಗೆ ಬಿಟ್ಟು ಬರಲು ಹೇಗೆ ನಾನು ಯೋಚನೆ ಮಾಡಿದೆ. ಈ ರೀತಿಯ ಯೋಚನೆ ಕೂಡ ತಪ್ಪು ಎಂದು ಅರಿತುಕೊಂಡು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ನಿರ್ಧಾರ ಮಾಡುತ್ತಾನೆ. ಮತ್ತೆ ತನ್ನ ತಾಯಿಯನ್ನ ಭುಜದ ಮೇಲೆ ಕೂರಿಸಿಕೊಂಡು ಮನೆಗೆ ವಾಪಸ್ ತೆರಳುತ್ತಾನೆ. ಸ್ನೇಹಿತರೆ, ಕತೆ ಓದುವುದಷ್ಟೇ ಅಲ್ಲ, ಈ ವಿಷಯವನ್ನ ನೆನಪಿನಲ್ಲಿಟ್ಟುಕೊಳ್ಳಿ. ದುಡ್ಡು ಒಂದು ಇದ್ದರೆ ಸಾಕು ಎನ್ನುವ ಇಡೀ ಪ್ರಪಂಚವನ್ನ ನೀವು ನೋಡಿದ್ದೀರಿ. ಎಲ್ಲರೂ ಇಂದು ಹಣದ ಹಿಂದೆ ಹೋಗ್ತಾ ಇದ್ದಾರೆ. ಆದರೆ ಹಣ ಎಷ್ಟೇ ಇದ್ದರೂ ಕೂಡ ನೀವು ಎತ್ತ ತಾಯಿಯನ್ನ ಪಡೆಯಲು ಸಾಧ್ಯವಿಲ್ಲ. ಒಮ್ಮೆ ಕಳೆದುಕೊಂಡರೆ 1000 ಕೋಟಿ ಕೊಟ್ಟರೂ ಕೂಡ ತಾಯಿ ಮರಳಿ ಬರುವುದಿಲ್ಲ. ಆದ್ದರಿಂದ ತಂದೆ ತಾಯಿಯ ವಿಷಯದಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿ. ಒಟ್ಟಿನಲ್ಲಿ ಅದೇನೇ ಆಗಲಿ, ತಾಯಿಯನ್ನ ಕಾಡಿಗೆ ಬಿಡುವ ಮುಂಚೆ ಆತನಿಗೆ ಜ್ಞಾನೋದಯವಾಗಿದ್ದು ದೇವರ ಅನುಗ್ರಹ ಆದಷ್ಟೇ ಸಂತೋಷವಾಯಿತು. ಸ್ನೇಹಿತರೆ, ಈ ಪುಟ್ಟ ಕತೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಸ್ತುತಿವಾಣಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.